ಕೇಂದ್ರ ರಾಜ್ಯ ಖಾತೆ ಸಚಿವರಾದ ಸುಕಾಂತ ಮಂಜುಮ್ದಾರ್ ಅವರು ಸಿಖ್ ವ್ಯಕ್ತಿಯ ಮೇಲೆ ಚಪ್ಪಲಿ ಎಸೆದಿರುವರು ಎಂದು ಅವರ ಮೇಲೆ ಕೋಲ್ಕತ್ತಾದಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೇಂದ್ರ ಮಂತ್ರಿ ಸುಕಾಂತ ಮಂಜುಮ್ದಾರ್ ಅವರು ಕೋಲ್ಕತ್ತಾದ ಕಾಲಿಘಾಟ್ ಬಳಿ ಈ ಅಚಾತುರ್ಯ ಮಾಡಿರುವುದಾಗಿ ಹೇಳಲಾಗಿದೆ. ಕೋಲ್ಕತ್ತಾದ ಕಾಲಿಘಾಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ನಿವಾಸಕ್ಕೆ ಹತ್ತಿರದ ಖಸ್ರಾ ರಸ್ತೆ ಹಾಗೂ ಹರೀಶ್ ಚಟರ್ಜಿ ರಸ್ತೆ ಸೇರುವಲ್ಲಿ ಈ ಅನಾಚಾರ ನಡೆದಿರುವುದಾಗಿ ಎಫ್ಐಆರ್ನಲ್ಲಿ ದೂರಲಾಗಿದೆ. ಸುಕಾಂತ ಮಂಜುಮ್ದಾರ್ ಅವರು ಪಶ್ಚಿಮ ಬಂಗಾಳ ರಾಜ್ಯದ ಪ್ರದೇಶ ಬಿಜೆಪಿ ಅಧ್ಯಕ್ಷರು ಆಗಿದ್ದಾರೆ. ಹಾಗಾಗಿ ಅವರು ಪಕ್ಷದ ಪ್ರಚಾರದಲ್ಲಿ ತೊಡಗಿದ್ರು. ಆಗ ಎದುರು ಅಡ್ಡ ಬಂದ ಸಿಖ್ ವ್ಯಕ್ತಿಯ ಮೇಲೆ ಮಂಜುಮ್ದಾರ್ ಚಪ್ಪಲಿ ಎಸೆದರು ಎನ್ನಲಾಗಿದೆ. ವ್ಯಕ್ತಿ ಬರುವುದು ಸಚಿವರು ಕೆಳಗಿಳಿಯುವಾಗ ಕಾಲ ಚಪ್ಪಲಿ ಜಾರಿದ್ದು ನಡೆದಿದೆ ಹೊರತು ಯಾರಿಗೂ ಚಪ್ಪಲಿ ಎಸೆದೂ ಇಲ್ಲ, ಚಪ್ಪಲಿ ತಾಗಿಯೂ ಇಲ್ಲ ಎಂದು ಬಿಜೆಪಿಯವರು ಸಮಜಾಯಿಷಿ ನೀಡಿದ್ದಾರೆ. ಬೇಷರತ್ ಕ್ಷಮೆ ಯಾಚಿಸದಿದ್ದರೆ ಸಚಿವರ ವಿರುದ್ಧ ತೀವ್ರ ಹೋರಾಟ ಮಾಡುವುದಾಗಿ ತೃಣಮೂಲ ಕಾಂಗ್ರೆಸ್ ಪಕ್ಷವು ಹೇಳಿದೆ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore.